ಈಗ ರಡ್ಡು ಬಜ್ಜಿ ಒಂದಿಗೆ ರಡ್ಡು ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲೇಶ್ ಸಿಟಿ. ಗಾಯ್ಸ್, ಇನ್ನಿತ ವಿಡಿಯೋದ ವಿಶೇಷವಾದ ಪಂಡ ಯಾನಿ ಕಂಗುದ ಮರಕ್ಕೆ ಬರ್ತದೆ ಬಜ್ಜಿ ಇರುತ್ತೆ ಎಂಚ ಬರ್ತಾನೆ ಅಂದ್ರೆ ನಿಲ್ತೇವೆ ಹತ್ತಿ ಆದ ಬತ್ತಿಯಾರ ಪಕ್ಕದ ಅವ್ರ ಕಾರಿಗಿಂತ ಗ್ರಿಪ್ಗೋಸ್ಕರ ಎಂತ ಬರ್ತೇವೆ ಫುಲ್ ಕಾರು ಬಾಡ ಬೀಜ ಮುಡು ಟಾನ್ 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 ಟಾನ್. ತೆಂಗಿನ ಮರ ಹಚ್ಚಿದ್ದೇನೆ ಇವಾಗ ಅಡಿಕೆ ಇಸಲಿಕ್ಕೆ. ಹಾಗೆ ಊರವರು ಪರವರು ಸಹಕಾರ ಕೊಡಬೇಕು. ಗಟ್ಟಿ ಬತ್ತೋಣ ಕಡ್ಡಿ ಜಾರನಲ್ಲ ಅವು ಕಚ್ಚಾ ಜಾರಲ್ಲಿ ಮೊದಲನೇ ಬಾರಿಗೆ ಹಂಗಿನ ಮೇಲೆ 10 ನಾನು ಬಜ್ಜಿ ಅಂಗಡಿಗೆ ಬರ್ತೇನೆ. ಒಳ್ಳೆ ಯಾವಾಗ ಇಲ್ಲಿ ಬರ್ತೇನೆ ತೋರಿಸ್ಬಿಡ್ತೀಯ. ಹಾಯ್ ಗಾಯ್ಸ್, 10 ಇಂಚು ಸೊಂಟದ ತೆಪ್ಪಡು ಮೂರೋಡು ಪರ 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 ಒಂದು ಕಿಲೋ ಅಂడి ನಾನು ಕಿಲೋ ಕೊಡ್ತೇನೆ. ಬಜ್ಜಿ ಪೆರ್ತನ್ನು ಸಂಪರ್ಕಿಸಿ. ಆಯ್ತು ಏನು ಬಜ್ಜಿ ಇದ್ದಾನೆ ರಡ್ಡು ಬಜ್ಜಿ ಒಂದಿಗೆ ರಡ್ಡು. ಗೈಸ್, ಯಾನು ಕಂಗು ಬರ್ತಾನೆ ವೀಡಿಯೋ ಈಗಲೇ ಕಿರಣದವರು ಛಾಯಾಗ್ರಹಣ ಮಾಡ್ತಿದ್ದಾರೆ. ಇವಾಗ ಅವರು ಇಲ್ಲಿಯ ಮೂಲೆ ನಗುಮುಖದ ಹುಡುಗ, ನನಗೊಂದು ಪೊಣ್ಣು ಸುಶೀಲತೆ ಪೂವಕ್ಕ ಒಂದು ಪೊಣ್ಣನ್ನು ಲವ್ ಮಾಡ್ತಿದ್ದಾನೆ. ಆ ಪೂವಕ್ಕನಿಗೆ 68 ವರ್ಷ ಆಗಿದೆ. ಇವನು ಭಾರಿ ಅಹಂಕಾರದ ಬಿಚ್ಚುಂಟು ಅವನ ಹತ್ರ ಇರಲಿ. ಭಾರಿ ಜೋತು ನನಗೆ ನೀವು ಸಾಧ್ಯ ಮಾಡಿಕೊಡು. ಗಾಯ್ಸ್, ಏನು ಬಜ್ಜಿ ಇತ್ತು ಇದು ಇಷ್ಟ ನಿಕ್ಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್. ಗಾಯ್ಸ್, ನಿಕ್ಲೆ ಬಜ್ಜಿ ಜನ ಒಡ್ಡನ್ನು ಕರೆ ಮಾಡಿ.